जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗನಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತಮ್ಮನಿ, ಈಗ ಯಾಕೆ ನಾಡಗೀತೆ ಹೇಳ್ತಾ ಇದ್ಯಾ? ಆಗ್ಲೇ ಹೇಳ್ಬೇಕಿತ್ತು. ಈಗ ಕ್ಲಾಸ್ ಅಲ್ಲಿ ಬೊಬ್ಬೆ ಹಾಕಿದ್ರೆ ನಾನು ಹೆಸರು ಬರೀತೇನೆ ಬೋರ್ಡಲ್ಲಿ. ಯಾರು ಮಾತಾಡಬೇಡಿ. ಸಾರಿ ಅಪೂರ್ವ, ಇನ್ನು ಹೇಳುದಿಲ್ಲ. ಏ ಅಂಕಿತಾ, ಇವತ್ತು ಇಂಗ್ಲೀಷ್ ಮಾಸ್ಟ್ರು ಬರೋದಿಲ್ವಾ ಅಂತ ಗಂಟೆ 10 ಆಯಿತು ಮಾರಾಯ್ತಿ, ಇನ್ನೂ ಬರಲಿಲ್ಲ. ಚಾನ್ಸ್ ಮಾರಾಯ್ತಿ, ನಾನು ABCDನೂ ಕಲೀಲಿಲ್ಲ ಅಂತ. ನನಗೆ ಮಾಸ್ಟ್ರು ಬಂದರೆ ಹೆದರಿಕೆ ಆಗ್ತದೆ. ಅವರನ್ನು ನೋಡಿದ ಕೂಡಲೇ ನನಗೆ ಕಲಿತದೆಲ್ಲ ಮರ್ತೋಗ್ತದೆ. ಏ ನವೀನ, ಇಲ್ಲ ಬರ್ತಾರೆಯ? ಈಗ 10 ಗಂಟೆ ಆದದಷ್ಟೇ, ಅವರು 10ವರೆಗೆ ಬರ್ತಾರೆ. ಇಲ್ಲ ಬಸ್ ಸಿಗ್ಲಿಲ್ಲೇನು, ಅಲ್ಲಿಂದ ನಡ್ಕೊಂಡು ಬರ್ಬೇಕಲ್ಲ ನಮ್ಮ ಶಾಲೆಗೆ. ಸ್ವಾಮೀ ದೇವರು, ಇವತ್ತು ಇಂಗ್ಲೀಷ್ ಮಾಸ್ಟರ್ ಬರುವುದೇ ಬೇಡ. ನಂಗೆ ಭಯ ಆಗ್ತದೆ ಮಾರಾಯ, ಅದವರನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ. ಸ್ವಾಮೀ ದೇವರು, ಇವತ್ತು ಇಂಗ್ಲೀಷ್ ಮಾಸ್ಟರ್ ಬರುವುದೇ ಬೇಡ. ನಾಳೆ ನಾನು ಸರಿ ABCD ಕಲ್ತ್ಕೊಂಡು ಬರ್ತೇನೆ. ಓ ಸಸಿಕಾಂತ, ನಂಗೆ ಹೊಟ್ಟೆ ನೋವಾಗ್ತದೆ ಮಾರಾಯ, ಜೋರು ಹೊಟ್ಟೆ ನೋವಾಗ್ತಾ ಇದೆ. ಲೋ ತಮ್ಮನಿ, ಸುಮ್ಮನೆ ಕೂತ್ಕೊಳ್ಳೋ. ನೀನು ಸುಳ್ಳು ಹೇಳ್ಬೇಡ ಹೊಟ್ಟೆ ನೋವು ಅಂತೇಳಿ. ನಿಂಗೆ ಗಣಿತ ಮೇಷ್ಟ್ರನ್ನು ನೋಡುವಾಗಲೇ ಹೆದರಿಕೆ ಆಗುದು, ಹಾಗೆ ನಿಂಗೆ ಹೊಟ್ಟೆ ನೋವು ಶುರುವದ್ದು. ಹೋಮ್ವರ್ಕ್ ಮಾಡಲಿಲ್ಲದ್ರೆ ನನ್ನ ನೋಟ್ಸ್ ನೋಡಿ ಮಾಡು ಮಾರಾಯ. ಸುಮ್ಮನೆ ನೀನು ಹೊಟ್ಟೆ ನೋವು ಅಂತ ಹೇಳ್ಬೇಡ. ಹೋಮ್ವರ್ಕ್ ಮಾಡಲಿಲ್ಲದ್ರೆ ಮತ್ತೆ ಅವರು ಎಂತ ಮಾಡ್ತಾರಂತ ನಿಂಗೆ ಗೊತ್ತುಂಟಲ್ಲ ಮಾರಾಯ. ಅವರು ಹೊಟ್ಟೆನೇ ಇಳಿತಾರೆ. ಹೊಟ್ಟೆ ಇಳಿದುವಾಗ ಎಷ್ಟು ನೋವಾಗ್ತದೆ ಗೊತ್ತುಂಟಾ? ಬೇಗ ಬೇಗ ನೋಟ್ಸ್ ನೋಡಿ ಬರೀ. ಏ ಶಶಿಕಾಂತ, ನಿನ್ನ ಹೆಸರು ಬೋರ್ಡಲ್ಲಿ ಬರೀತೇನೆ ನೋಡು. ಸುಮ್ಮನೆ ಕೂತ್ಕೊಳ್ಳಿಲ್ಲದ್ರೆ ಆಗದಿಂದ ನೀನು ಮಾತಾಡ್ತಾ ಇದ್ದೀಯಾ. ಏ ಪ್ಲೀಸ್ ಹರಿಣಿ, ಬರಿಬೇಡ ಆಯ್ತಾ ಬೋರ್ಡಲ್ಲಿ. ನಾನಿನ್ನು ಮಾತಾಡ್ದಿಲ್ಲ. ಏ ತಮ್ಮ, ನಿನ್ನ ನಾನು ಕರೆದದ್ದು ಮಾರಾಯ್ತು, ಇಲ್ಲಾಂದ್ರೆ ನಾನು ಮಾತಾಡ್ತಿರ್ಲಿಲ್ಲ. ನಾನು ಸುಮ್ಮನೆ ಇದ್ದೆ. ಏ ಇಂಗ್ಲೀಷ್ ಮಾಸ್ಟ್ರು ಬರ್ತಾ ಇದ್ದಾರೆ ಎಲ್ಲಿ? ಅಯ್ಯೋ ದೇವ್ರೆ, ನನಗೆ ಭಯ ಆಗ್ತಾ ಉಂಟು. ನಾನು ಕಲ್ತದ್ದೆಲ್ಲ ಮರ್ತೋಯ್ತಲ್ಲ. ಸುಮ್ಮನೆ ಕೂತ್ಕೊಳ್ಳ. ಇನ್ನು 2 ಪೀರಿಯಡ್ ಇದೆ, ಆದ್ಮೇಲೆ ಅವರು ಬರುದು. ಅಷ್ಟರಲ್ಲಿ ನಾವು ಕಲ್ತುಕೊಳ್ಳ. ಮಧ್ಯಾಹ್ನ ನಂತರ ಅಲ್ಲ ಅವರು ಬರುದು. ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡುವ ಹೊತ್ತಿಗೆ ಸರಿಯಾಗಿ ABCD ಕಲ್ತುಕೊಳ್ಳುವ. ಟೀಚರ್ ಬರ್ತಾ ಇದ್ದಾರೆ, ಯಾರು ಕೂಡ ಮಾತಾಡಬೇಡಿ. ನಮಸ್ತೆ ಟೀಚರ್. ನಮಸ್ತೆ ಮಕ್ಕಳೇ, ಕುಳಿತುಕೊಳ್ಳಿ. ಹಾಜರಿ ಕರೀತೇನೆ. ನವೀನ ಬಂದಿದ್ದೇನೆ ಟೀಚರ್. ಹರಿಣಿ ಇದ್ದೇನೆ ಟೀಚರ್. ಶಶಿಕಾಂತ, ಚರಂಡಿ ಬಂದಿದ್ದೇನೆ ಟೀಚರ್. ಚರಂಡಿ ಬರಲಿಲ್ಲ ಟೀಚರ್, ಅವನಿಗೆ ಮಳೆ ಬಂದು ಸಿಟ್ಟಾಗಿದಂತೆ. ಏನ್ ತಮ್ಮನಿ ತಮಾಷೆ ಮಾಡ್ತಿದ್ಯಾ? ಅವನ ಹೆಸರು ಚರಂಡಿ ಅಲ್ವಾ? ಚರಂಡಿ ಅಂತ ಯಾಕೆ ಕರೀತಾ ಇದ್ದೀರಾ ಎಲ್ರು? ಮಗ್ಗಿ ಕಲ್ತುಕೊಂಡು ಬಂದಿದ್ದೀರಾ ಮಕ್ಕಳೇ? ತಮ್ಮನಿ ನೀನು ಹೇಳು, 7ರಿಂದ ಶುರು ಮಾಡು ಮಗ್ಗಿ. ಎರಡೊಂದ್ಲೆರಡು, ಎರಡೆರಡ್ ನಾಲ್ಕು, ಎರಡ್ ಮೂರ್ಲಾರು, ಎರಡ್ ನಾಲ್ಕೆಂಟು, ಎರಡೈಲತ್ತು, ಎರಡಾರ್ಲನ್ನೆರಡು, ಎರಡೇಳದ್ನಾಲ್ಕು, ಎರಡೆಂಟ್ಲದ್ನಾರು, ಎರಡೊಂಬತ್ಲದ್ನೆಂಟು, ಎರಡು ಹಾಟ್ಲಿಪ್ಪತ್ತು. ಚಂದ ಹೇಳಿದ್ಯಾ ಮಗ್ಗಿ, ಕೂತ್ಕೋ. ಈಗ ಶಶಿಕಾಂತನಿಗೆ ಮಗ್ಗಿ ಕೇಳ್ತೇನೆ, ನೀನು ಹೇಳಬೇಕು. ಅಯ್ಯೋ ದೇವ್ರೆ, ನನ್ನ ಹತ್ರ ಕೇಳ್ತಾರ? ನನಗೆ ಗೊತ್ತೂ ಇಲ್ಲ, ಸರಿ ಬರುವುದಿಲ್ಲ ಮಗ್ಗಿ. ಅಯ್ಯೋ, 4 ಎಂಟ್ಲಿ ಎಷ್ಟು? ಅಯ್ಯೋ ದೇವ್ರೆ, ಎಡೆಯಿಂದ ಕೇಳಿದ್ರಪ್ಪ. ಈಗ ಇನ್ನು ಶುರುವಿಂದ ಲೆಕ್ಕ ಮಾಡ್ಬೇಕಷ್ಟೇ ನಾನು. 4 1 4 4 4 32 ಟೀಚರ್.
ಬಾಯಲ್ಲಿ ಎಂತ ಮನ ಮನ ಮಾಡ್ತೀಯಾ? ಹೇಳ್ದ ಕೂಡಲೇ ಹೇಳಲಿಕ್ಕೆ ಆಗುದಿಲ್ಲ ನಿಂಗೆ? ಸುರಿನ್ಲ ಲೆಕ್ಕ ಮಾಡ್ಬೇಕಾ? ಅಯ್ಯೋ ದೇವರೇ, ನಾನು ಬಾಯಲ್ಲಿ ಮನಸ್ಸಲ್ಲಿ ಲೆಕ್ಕ ಮಾಡಿದ್ದು ಟೀಚರಿಗೆ ಗೊತ್ತಾಯ್ತು, ಮನ ಮನ ಹೇಳಿದ್ದು. ಸರಿ ಸರಿ ಕೂತ್ಕೋ. ಅಂಕಿತಾ, ನೀನು ಹೂವಾಡಗಿತ್ತಿ ಪದ್ಯ ಹೇಳಮ್ಮ. ಅಯ್ಯೋ ಟೀಚರ್, ನನ್ನ ಹತ್ರನೇ ಕೇಳಿದ್ರೆ ನಂಗೆ ನಾನು ಆ ಪದ್ಯನ ಸರಿ ಕಲ್ತುಕೊಳ್ಳಿಲ್ಲ. ಈ ABCD ಕಲಿಯುವಾಗ ಉಜ್ಜಲಿ ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ. ನಂಗೆ 2 ಲೈನ್ ಮಾತ್ರ ಬರುದಪ್ಪ. ನಾನು ಅದನ್ನೇ ಹೇಳ್ಬೇಕಷ್ಟೇ, ಈಗ ನಂಗೆ ಖಂಡಿತ ಟೀಚರ್ ಬೈತಾರೆ. ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು, ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತ್ತಿಹಳು. ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು. ಅಯ್ಯೋ ದೇವ್ರೆ, ನಂಗೆ ಇಷ್ಟೇ ಬರುದಪ್ಪ, ಎಲ್ಲ ಮರೆತೋಯ್ತು. ಈಗ ಟೀಚರ್ ಸರಿ ಬೈತಾರೆ ನಂಗೆ. ಎಂತಾಯ್ತು ಅಂಕಿತಾ, ಅರ್ಧದಲ್ಲಿ ನಿಲ್ಲಿಸಿದ್ಯಾ? ನಿನ್ನೆ ಹೇಳಿದಲ್ಲ ಬಾಯ್ಪಾಠ ಕಲ್ತುಕೊಂಡು ಬನ್ನಿ ಅಂತೇಳಿ. ಹೇಳಿದನ್ನು ಯಾವುದು ಮಾಡ್ಕೊಂಡು ಬರುದಿಲ್ಲ ನೀವು. ನಾಳೆ ಕಲ್ತುಕೊಂಡು ಬರ್ತೇನೆ ಟೀಚರ್. ಮಕ್ಕಳೇ, ಗುರುವಾರ ನಿಮಗೆ ಕ್ಲಾಸ್ ಪರೀಕ್ಷೆ ಮಾಡ್ತೇನೆ ಆಯ್ತಾ? ಎಲ್ಲರೂ ಸರಿಯಾಗಿ ಕಲ್ತುಕೊಂಡು ಬನ್ನಿ. ಕನ್ನಡ ಪಾಠ ಎಲ್ಲ ಸರಿಯಾಗಿ ಕಲ್ತುಕೊಂಡು ಬನ್ನಿ. ಪದ್ಯ ಎಲ್ಲ ಬನ್ನಿ ಆಯ್ತಾ ಕಲ್ತುಕೊಂಡು. ಓ ಟೀಚರ್ ಹೋದ್ರು, ಇನ್ನೊಂದು ಟೀಚರ್ ಬರ್ಬೇಕಷ್ಟೇ. ಇವತ್ತು ಫ್ರೀ ಪೀರಿಯಡ್ ಅಂತ, ಇವತ್ತು ಟೀಚರ್ ಬರ್ಲಿಲ್ಲ ಅಂತ ಅವರು. ಏ ತಮ್ಮನಿ, ನೀನು ಹೂವಡಗಿತ್ತಿ ಪದ್ಯನ ಕಲ್ತುಕೊಂಡು ಬಾ ಆಯ್ತಾ ಮರ ಪರೀಕ್ಷೆಗೆ. ನಾನು ಅದನ್ನು ಕಲ್ತುಕೊಂಡು ಬರೋದಿಲ್ಲ, ನಾನು ಬೇರೆ ಪದ್ಯನ ಕಲ್ತುಕೊಂಡು ಬರ್ತೇನೆ. ಎಲ್ಲಾದ್ರೂ ಹೂವಡಗಿತ್ತಿ ಪರೀಕ್ಷೆಗೆ ಬಂದ್ರೆ ನೀನು ನನಗೆ ತೋರಿಸ್ಬೇಕಾಯ್ತಾ? ಟೀಚರ್ ಹಿಂದ್ಗಡೆ ಹೋಗುವ, ನನಗೆ ಮೆಲ್ಲ ತೋರಿಸು, ಗೊತ್ತಾಗುದಿಲ್ಲ ಹಾಗೆ ಟೀಚರಿಗೆ. ಪರೀಕ್ಷೆಗೆ ಇನ್ನು 3 ದಿವಸ ಉಂಟು ಮಾರಯ್ಯ. ಈಗಲೇ ನೀನು ಯಾಕೆ ಅದರ ಬಗ್ಗೆ ಮಂಡೆ ಬಿಸಿ ಮಾಡೋದು? ಲೋ ಅಂಕಿತಾ, ನೀನು ಸ್ವಲ್ಪ ಹುಣಸೆ ಬೀಜ ತಂದಿದ್ಯಲ್ಲ, ನನಗೂ ಸ್ವಲ್ಪ ಕೊಡು ಮಾರಾಯ್ತಿ. ನಮ್ಮ ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ ಅಂತೇಳಿ. ಇಲ್ಲ ಇಲ್ಲ, ನಾನು ಕೊಡುದಿಲ್ಲ. ನಂಗೆ ಸಂಜೆ ಒಬ್ಬವ ತಿಂತ ಹೋಗ್ಲಿಕ್ಕೆ ಬೇಕದು. ಪೂರ್ವ ಎಲ್ಲ ಕೇಳಿದರೆ ನಾನು ಅವಳಿಗೆ ಅಂತ ತಂದದ್ದು. ನಾನು ನಿಂಗೆ ಕೊಡುದಿಲ್ಲ, ನಾಳೆ ತರ್ತೇನೆ ಆಯ್ತಾ ಇದ್ರೆ. ಇನ್ನು ಇಂಗ್ಲಿಷ್ ಮಾಸ್ಟರ್ ಬರ್ತಾರಾ? ABCD ಎಲ್ಲ ಸರಿ ಕಲೀರಿ. ನಂಗೆ ಈಗಲೇ ಹೊಟ್ಟೆ ನೋವು ಆಗ್ತಾ ಉಂಟು ಅವ್ರು ಬರುವಾಗ ಅಂತಲೇ. ನೋಡುವಾಗ್ಲೇ ಹೆದ್ರಿಕೆ ಆಗ್ತದಪ್ಪ. ಹೌದೌದು, ನಾವೆಲ್ಲ ಇಂಗ್ಲಿಷ್ ABCD ಕಲಿತೇವೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಬಾಯ್ ಬಾಯ್, ಟಾಟಾ.